ಇವತ್ತು ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಬಹಳ ದುಃಖಕರವಾದ ಒಂದು ಘಟನೆಗಳು ನಡೀತಾ ಇದೆ. ಅದು ಯಾವುದಂತ ಹೇಳಿದರೆ, ನಾವು ಮೊನ್ನೆಯಿಂದ ನೋಡ್ತಾ ಇದ್ದೇವೆ, ದೇವಸ್ಥಾನವನ್ನು ಧ್ವಂಸಗೊಳಿಸುವಂಥದ್ದು, ಅದೇ ರೀತಿ ಚರ್ಚ್ ಮಸೀದಿಗಳ ಅಕ್ರಮ ಕಟ್ಟಡಗಳನ್ನು ನೆಲಸಮ ಮಾಡಬೇಕೆಂಬ ಸುಪ್ರೀಂ ಕೋರ್ಟಿನ ಆದೇಶ. ಈ ಆದೇಶದ ಬಗ್ಗೆ ನಮಗೆ ಭಾಳಷ್ಟು ಬೇಸರವನ್ನು ನಾವು ವ್ಯಕ್ತಪಡಿಸುತ್ತೇವೆ. ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಹಿಂದುಳಿದ ವರ್ಗಗಳ ಸಮಿತಿ ಈ ಒಂದು ವಿಷಯಕ್ಕೆ ಖಂಡನೆಯನ್ನು ಕೂಡ ವ್ಯಕ್ತಪಡಿಸ್ತದೆ. ಇವತ್ತು ಸುಪ್ರೀಂ ಕೋರ್ಟಿನವರು ಸಾಕ್ಷಿ ಮತ್ತು ದೂರಿನ ಮೇರೆಗೆ ಯಾವುದೊಂದು ಆದೇಶ ಕೊಟ್ಟಿರಬಹುದು. ಆದರೂ ಕೂಡ ಅದನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ಅದನ್ನು ವಿವರವನ್ನು ಪಡೆದು ಸರ್ಕಾರ ದೇವಸ್ಥಾನವನ್ನು ಕೆಡುವುದರ ಬದಲು ಅಥವಾ ಚರ್ಚ್ ಮಸೀದಿಯನ್ನು ಕೆಡುವುದರ ಬದಲು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕಿತ್ತು. ನಮ್ಮ ದುರ್ದೈವ ಹಿಂದುತ್ವ ಅಥವಾ ದೇವರ ಹೆಸರಲ್ಲಿ ಹೇಳಿಕೊಂಡು ಬಂದಂಥ ಸರ್ಕಾರ ಇವತ್ತು ನಮ್ಮನ್ನೆಲ್ಲ ಕೈಬಿಟ್ಟಿದೆ. ಭಾಳಷ್ಟು ಬೇಸರ ಮತ್ತು ಆಕ್ರೋಶ ಕೂಡ ಆಗ್ತಾ ಇದೆ. ಯಾಕಂತ ಹೇಳಿದರೆ, ಕರ್ನಾಟಕ ರಾಜ್ಯದ BJP ಸರ್ಕಾರ ಯಾವತ್ತೂ ಕೂಡ ಜನಪರವಾದ ಕೆಲಸವನ್ನು ಮಾಡಿಕೊಂಡು ಸರ್ಕಾರವನ್ನು ಕಟ್ಟಿದಂಥ ಉದಾಹರಣೆ ನಿರ್ದೇಶನ ಇಲ್ಲ. BJP ಪಕ್ಷ ಪ್ರತಿ ಬಾರಿ ಕೂಡ ಹಿಂದುತ್ವ ಮತ್ತು ದೇವರ ಹೆಸರನ್ನು ಹೇಳಿಕೊಂಡು ಬಂದಂಥ ಸರ್ಕಾರ. ಆದ್ದರಿಂದ ಇವತ್ತು ಆ ದೇವರಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳನ್ನೇ ಧ್ವಂಸ ಮಾಡುವಾಗ ಸುಮ್ಮನೆ ಕೈಕಟ್ಟಿ ಕುಳಿತುಕೊಂಡಿರೋದು ವಿಪರ್ಯಾಸ. ಅದಕ್ಕಾಗಿ ನಾವು ಈ ಹಿಂದೆ ಶಾಲೆಯ ಪಠ್ಯಪುಸ್ತಕದಲ್ಲಿ ನಾವು ನೋಡಿದ್ದೆವು. ಹಿಂದಿನ ಕಾಲದಲ್ಲಿ ಮೊಘಲರು ದೇವಸ್ಥಾನ ಒಡೆದಿದ್ದರು, ಬ್ರಿಟಿಷರು ದೇವಸ್ಥಾನ ಮಠ ಮಂದಿರಗಳನ್ನು ಒಡೆದಿದ್ದರು, ಅಥವಾ ಗಜನಿ ಮೊಹಮ್ಮದ್ರವರು ಒಡೆದಿದ್ದರು. ಇಂಥೆಲ್ಲ ಇತಿಹಾಸಗಳನ್ನು ನಾವು ಪಠ್ಯಪುಸ್ತಕದಲ್ಲಿ ನೋಡಿದ್ದೆವು. ಆದರೆ ಇವಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ BJPಯವರ ಕೈಯಲ್ಲಿದೆ. ಈ BJP ಸರ್ಕಾರನೇ ಏನು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಕೈಯಲ್ಲಿಟ್ಟುಕೊಂಡು ಈ ಒಂದು ಕೆಲಸಕ್ಕೆ ಮುಂದಾಗಿರುವುದು ಬಹಳಷ್ಟು ನಮಗೆ ದುಃಖವಾಗ್ತದೆ. ಇದರಿಂದ ನಾನು ನಿಜವಾಗಿಯೂ ಇಲ್ಲಿ ನಮ್ಮ ರಾಜ್ಯದಲ್ಲಿ ಜನರ ಪರವಾದ ಸರ್ಕಾರ ಇದೆಯೋ ಎಂಬ ಭ್ರಮೆ ನಮಗೆ ಉಂಟಾಗ್ತದೆ. ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಒಂದು ತಡೆಯಾಜ್ಞೆ ತರುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ನಮ್ಮ ಸರ್ಕಾರ. ಅದರಲ್ಲೂ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅತೀ ಹೆಚ್ಚು ಅಕ್ರಮವಾಗಿ ಸುಪ್ರೀಂ ಕೋರ್ಟ್ ತೋರಿಸಿದ ಹಾಗೆ ಅಕ್ರಮವಾಗಿ ಏನು ದಾಖಲೆ ಪತ್ರ ಇಲ್ಲದ ದೇವಸ್ಥಾನಗಳು ಇರುವುದು ಇಡೀ ರಾಜ್ಯದಲ್ಲಿ ಹೆಚ್ಚು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 800ಕ್ಕಿಂತಲೂ ಹೆಚ್ಚು ದೇವಸ್ಥಾನಗಳು ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಒಂದು ಕಾನೂನು ಅಡಿಯಲ್ಲಿ ಬರ್ತದೆ. ಇದು ನಮಗೆ ಬೇಸರದ ಸಂಗತಿ. ಆದ್ದರಿಂದ ಖಂಡಿತವಾಗಿಯೂ ಇಲ್ಲಿ ಈ ಎಲ್ಲ ಮತ ಬಾಂಧವರು ಯಾವುದೇ ಜಾತಿ ಧರ್ಮವಿಲ್ಲದೆ ಈ ಒಂದು ವಿಷಯದ ಬಗ್ಗೆ ಎಲ್ಲರೂ ಧ್ವನಿ ಎತ್ತಿ ಇವತ್ತು ಇದೊಂದು ಎಲ್ಲಕ್ಕಿಂತ ಪ್ರಾಮುಖ್ಯ ವಿಷಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಗೋಮಾಳ ಭೂಮಿಯಾಗಿರ್ಬೋದು ಅಥವಾ ಸರ್ಕಾರಿ ಜಮೀನಾಗಿರ್ಬೋದು, ದೇವಸ್ಥಾನ ಅಂತ ಹೇಳಿದರೆ ಅದು ಸರ್ಕಾರಿ ಜಾಗದಲ್ಲೇ, ಬಹುತೇಕ ಎಲ್ಲ ದೇವಸ್ಥಾನಗಳು ಸರ್ಕಾರಿ ಜಾಗದಲ್ಲೇ ಇರುವಂಥದ್ದು. ಇದರಲ್ಲಿ ಕೂಡ ಕೆಲವರು ಅದಕ್ಕೆ ಬೇಕಾದ ಕಾನೂನಿನಡಿಯಲ್ಲಿ ವ್ಯವಸ್ಥಿತವಾಗಿ ಅದರ ದಾಖಲೆಯನ್ನು ಮಾಡಿದಿರ್ತಾರೆ. ಆದರೆ ಕೆಲವೊಂದು ಕಾರಣಗಳಿಂದ ಮಾಡಿರುವುದಿಲ್ಲ. ಆದರೆ ನಾನು ಕೇಳುವುದು ಇಷ್ಟೇ, ಧಾರ್ಮಿಕ ದತ್ತಿ ಇಲಾಖೆ ಏನು ಮಾಡ್ತಾ ಇದೆ? ಅವರ ಮುಖ್ಯ ಕೆಲಸ ಏನು? ಇವರು ಏನು ಮಾಡ್ತಾ ಇದ್ದಾರೆ? ಇವತ್ತು ಧಾರ್ಮಿಕ ದತ್ತಿ ಇಲಾಖೆಯ ಬೋರ್ಡುಗಳನ್ನು ಹಾಕಿಕೊಂಡು ತಿರುಗಾಡೋದು ಇವರ ಕೆಲಸವಾ? ಅಥವಾ ಧಾರ್ಮಿಕ ದತ್ತಿ ಇಲಾಖೆಯ ಹಣವನ್ನು ಪೋಲು ಮಾಡೋದು ಇವರ ಕೆಲಸವಾ? ಇದು ಬಿಟ್ಟು ದೇವಸ್ಥಾನದ ಪ್ರತಿಯೊಂದು ಇಲಾಖೆಗೆ ಜಿಲ್ಲಾ ಕಮಿಟಿ ಇದೆ, ರಾಜ್ಯ ಕಮಿಟಿ ಇದೆ. ಇವರು ಏನು ಮಾಡ್ತಾ ಇದ್ದಾರೆ? ಇವರಿಗೆ ಯಾತಕ್ಕಾಗಿ ಈ ಧಾರ್ಮಿಕ ದತ್ತಿ ಇಲಾಖೆ ಅದಕ್ಕೊಂದು ಸಚಿವ ಅಥವಾ ಅದಕ್ಕೊಂದು ಇಲಾಖೆ ಯಾತಕ್ಕಾಗಿ ಇರುವಂಥದ್ದು? ಇದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಖಂಡಿತವಾಗಿಯೂ ನಮಗೆ ತುಂಬ ಬೇಸರ ಆಗ್ತಾ ಇದೆ. ಮಂಗಳೂರಲ್ಲಿಯೂ ಕೂಡ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಅದು 800 ದೇವಸ್ಥಾನಗಳು ಇರ್ಬೋದು ಅಲ್ಲವಾ. ಹೆಚ್ಚಿನ ನಮಗೆ ಈ ಕೊರಗಜ್ಜನ, ನಮ್ಮ ತುಳುನಾಡಿನ ದೈವ ಶ್ರೀ ಸ್ವಾಮಿ ಕೊರಗಜ್ಜನ
ಏನು ಗುಡಿಗಳು ತುಂಬ ಇದೆ. ಈ ಗುಡಿಗಳು ಖಂಡಿತವಾಗಿಯೂ ಈ ಒಂದು ಆದೇಶ ಈ ಜಿಲ್ಲೆಯಲ್ಲಿ ಪಾಲನೆ ಆದರೆ ಬಹಳಷ್ಟು ನಷ್ಟ ಈ ಕೊರಗಜ್ಜನ ಗುಡಿಗಳಿಗೆ ಆಗ್ತದೆ. ಖಂಡಿತವಾಗಿಯೂ ಬಬ್ಬುಸ್ವಾಮಿ, ಕೋಡದಬ್ಬು, ತನ್ನಿಮಾನಿಗನಂತಹ ತುಂಬ ಅದು ಪ್ರಾರ್ಥನಾ ಮಂದಿರ ಇದೆ. ಇವತ್ತು ಕೋಟಿ ಚೆನ್ನಯ್ಯರ ಗುಡಿಗಳಿದೆ. ಇದೆಲ್ಲ ಕೆಲವೊಂದು ಹೆಚ್ಚಿನ ಏನೋ ಒಂದು ಹೈವೇ ಬದಿಯಲ್ಲಿದ್ದ ಒಂದು ದೇವಸ್ಥಾನವನ್ನು ಹೇಳ್ತಾ ಇದ್ದಾರೆ. ಆದರೆ ಇದು ಒಳಗೆ ಇವತ್ತು ನಾವು ನೋಡ್ತಾ ಇದ್ದೀವಿ ಶಕ್ತಿನಗರ, ಅದು ಬಹಳದಷ್ಟು ಒಳಗಿನ ಪ್ರದೇಶದಲ್ಲಿ ಇರುವಂಥ ಒಂದು 700 ವರ್ಷ ಇತಿಹಾಸ ಇರುವಂಥ ಒಂದು ದೇವಸ್ಥಾನವನ್ನು ಇವತ್ತು ಒಡಿಲಿಕ್ಕೆ ಒಂದು ಆದೇಶ ಮಾಡ್ತಾರೆ ಅಂತ ಹೇಳಿದರೆ ಇದರ ಅರ್ಥ ಏನು? ಸರ್ಕಾರ ಏನು ಮಾಡ್ತಾ ಇದೆ? ಇದು ಖಂಡಿತವಾಗಿಯೂ ಎಲ್ಲರೂ ಪ್ರಶ್ನೆ ಮಾಡಬೇಕಾದಂಥ ಒಂದು ವಿಷಯ. ನಮ್ಮ ರಾಜ್ಯದಲ್ಲಿ 1270ಕ್ಕಿಂತಲೂ ಹೆಚ್ಚು ಧಾರ್ಮಿಕ ಕೇಂದ್ರಗಳು ಈ ಒಂದು ಕಾನೂನಿನ ಅಡಿಯಲ್ಲಿ ಬರ್ತದಂತ ಹೇಳಲಿಕ್ಕೆ ನಮಗೆ ಹೇಳುವಾಗಲೇ ನಮಗೆ ಹೆದರಿಕೆ ಆಗ್ತದೆ. ಯಾಕಂತ ಹೇಳಿದರೆ ಇವತ್ತು ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಬೇಕಾದ್ರೆ ಮಠಾಧೀಶರು, ಸ್ವಾಮಿಗಳು ಎಲ್ಲರೂ ಅಂಗಳಕ್ಕಿಳಿದು ರಾಜ್ಯದಲ್ಲಿ ಪ್ರತಿಭಟನೆ, ಅಲ್ಲಿ ಪ್ರತಿಭಟನೆ, ಇಲ್ಲಿ ಪ್ರತಿಭಟನೆ, ನಮ್ಮವರು ಮುಖ್ಯಮಂತ್ರಿ ಆಗಬೇಕು, ಎಷ್ಟೋ ಮಠಾಧೀಶರು ಎಲ್ಲವನ್ನು ಮರೆತು ಯಾವುದೋ ಆಮಿಷಕ್ಕೆ ಒಳಗಾಗಿ ಒಂದು ಮುಖ್ಯಮಂತ್ರಿಗೆ ಬೇಕಾಗಿ ಹೋರಾಟ ಮಾಡ್ತಾರೆ. ಆದರೆ ಇವತ್ತು ಹಿಂದೂ ಧರ್ಮದ ದೇವಸ್ಥಾನವನ್ನು ಉಳಿಸಲಿಕ್ಕೆ ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಇದು ನಮಗೆ ತುಂಬ ಬೇಸರ ಸಂಗತಿ. ನಾವು ಹಿಂದೂಗಳು ಯಾರನ್ನು ನಂಬಿ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸಬೇಕು? ಇವರು ನಮಗೆ ಗುರುಗಳಾಗಿದ್ದವರು, ಒಂದೇ ಒಂದು ಸ್ವಾಮಿಗಳು ಇದರ ಬಗ್ಗೆ ಮಾತಾಡ್ತಿಲ್ಲ. ಇದು ನಮಗೆ ತುಂಬ ಬೇಸರದ ಸಂಗತಿ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿಯೂ ಎಲ್ಲರ ಪರವಾಗಿ ನಿಂತು ಇದರ ಬಗ್ಗೆ ಬೃಹತ್ ಹೋರಾಟವನ್ನು ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿದೆ. ಅದರಲ್ಲೂ ಕೂಡ ಇಡೀ ರಾಜ್ಯದಲ್ಲಿ ನಮಗೆ 1270 ದಿನ ಒಂದೊಂದು ದೇವಸ್ಥಾನಕ್ಕೆ ನೋಟಿಸ್ ಬರ್ತಾ ಇದೆ, ದಿನ ಬರ್ತಾ ಇದೆ. ಇದನ್ನು ಖಂಡಿತವಾಗಿ ನೋಡುವಾಗ ಹೆದರಿಕೆ ಆಗ್ತದೆ. ಇವತ್ತು ನಮ್ಮ ಧಾರ್ಮಿಕ ದೇವಸ್ಥಾನಗಳು ನಮಗೆ ಒಂದು ಭಕ್ತಿ ಪೂಜೆ ಮಾಡುವಂಥ ಒಂದು ಕೇಂದ್ರವೇ ಇಲ್ಲದಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಆಗ್ಬೋದು ಎಂಬ ಹೆದರಿಕೆ ನಮಗೆ ಆಗ್ತಾ ಇದೆ. ಖಂಡಿತವಾಗಿಯೂ ಇದಕ್ಕೆ ಎಲ್ಲರೂ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷ ಎಲ್ಲರ ಜನರ ಜೊತೆ ಸೇರಿ ಇದೊಂದು ರಾಜ್ಯ ಮತ್ತು ಭಾರತ ಬಂದ್ ಮಾಡಿ ಪ್ರತಿಭಟನೆ ಮಾಡುವಂಥ ದೊಡ್ಡ ವಿಷಯ, ಎಲ್ಲಕ್ಕಿಂತಲೂ ದೊಡ್ಡ ವಿಷಯ. ಯಾಕಂದರೆ ಧಾರ್ಮಿಕ ಭಾವನೆಯನ್ನು ತುಂಬಿ ಇರುವಂಥ ನಮ್ಮ ಭಾರತ ದೇಶ ಅಂತ ಹೇಳಿದರೆ ಹಲವು ಸಂಸ್ಕೃತಿ ಇರುವಂಥ, ಹಲವು ಭಾಷೆಗಳು ಇದ್ದ, ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ನಮ್ಮ ಭಾರತ ದೇಶ ನಮ್ಮದಾಗಿರುತ್ತದೆ. ಆದ್ದರಿಂದ ಇವತ್ತು ಜೈನ ಮಠಗಳಿರ್ಬೋದು, ಜೈನ ಮಸೀದಿ ಜೈನ ಮಂದಿರಗಳಿರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ಎಲ್ಲರನ್ನು ಒಗ್ಗೂಡಿಸಿ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟವನ್ನು ಮಾಡ್ತದೆ ಅಂತ ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛೆಪಡ್ತೇನೆ.